ದೇವರಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರವಾದ ಆರಾಧ್ಯ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಕ್ಷೇತ್ರಕ್ಕೆ ಪುಣ್ಯ ದರ್ಶನ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಕೊಡುವಂತಹ ಪ್ರಸಾದ ದೇವರ ಅನುಗ್ರಹದಿಂದ ಇನ್ನಷ್ಟು ಚಲನಚಿತ್ರಗಳ ದೇಶ ವಿದೇಶದ ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸನ್ನು ಆ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಇನ್ನಷ್ಟು ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸು ಎಲ್ಲ ರೀತಿಯಲ್ಲಿ ಆ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಆರಾಧ್ಯ ಗುರು ಗೋಕರ್ಣಾಧೀಶ್ವರ ದೇವರ ಅನುಗ್ರಹದಿಂದ ಇನ್ನಷ್ಟು ದೇಶ ವಿದೇಶದಲ್ಲಿ ಉನ್ನತವಾದ ಸ್ಥಾನವನ್ನು ಗೋಕರ್ಣಾಧೀಶ್ವರ ಪಾಲಿಗೆ ಅನುಗ್ರಹಿಸಿ ಕಾಪಾಡಬೇಕು. ನಿರಂತರವಾದ ಕ್ಷೇತ್ರದ ಸೇವೆ ಮಂತ್ರ ಆ ದೇವರ ಆಶೀರ್ವಾದ ಪ್ರಕಾರವಾದ ಐಟಿರಿಗೆ ಉನ್ನತವಾದಂತಹ ಸ್ಥಾನಮಾನ ಗೌರವ ಪರಿವಾರ ಆರಾಧ್ಯ ದೇವರಿಗೆ
ಸಿನಿಮಾಗಳು ಮಾಡಬೇಕು, ನಾನು ಮಾಡಬೇಕು, ಕನ್ನಡ ಮಾಡ್ತಿದ್ದೇವೆ. ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು, ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು, ಬೊಂಬಾಡ ಕಥೆ ಇರಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದು. ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ, ಪ್ರೊಡಕ್ಷನ್ ಹೌಸ್ಗೆ. ಅವ್ರ ಪ್ರೊಡ್ಯೂಸರು, ನಾನು ಗೆಸ್ಟ್. ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು, ಮೋಹನ್ನು, ಕಿಶೋರ್, ವೆರಿ ಟ್ಯಾಲೆಂಟೆಡ್ ಅವರು. ನಾನು ಕೂಡ ಕತೆ ಕೇಳಿದೆ, ಶಿಲ್ಪ ಹೇಳ್ತಿದ್ರು ಸಕಲ ಮಾಡಿದ್ದಾರೆ ಹುಡುಗರು, ಕತೆ ಫ್ಯಾಂಟಾಸ್ಟಿಕ್ ಇದೆ, ಕತೆ ಕೇಳಿ ನೀವು ಒಂದ್ಸಲಿ ಅಂತ. ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ, ತುಂಬಾ ಮಜಾ ಆಯಿತು. ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್. ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ, ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಹೌಸ್ ಒಂದು ಆಯ್ಕೆ ಮಾಡಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ. ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ. ವೆರಿ ಶಿ ಈಸ್ ಪಾಪ್ಯುಲರ್. ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ, ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ. ತುಂಬ ಖುಷಿ ಇದೆ. ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತೇಳಿ ಮಾಡ್ತಾಯಿದ್ರು. ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ, ಒಂದು ನಿಮ್ಗೇನು ಏನಾಗುತ್ತೆ, ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ, ಈಗ ಎಲ್ಲರೂ ಮಾಡ್ತೀವಿ. ಒಂದು ಇಂಡಸ್ಟ್ರಿ ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಳು ಫಿಲಮ್ ಇಂಡಸ್ಟ್ರಿ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡೋದು. ಸೊ ಕಥೆಗಾರರು, ರೈಟರ್ಸು ಭಾಳ ಚೆನ್ನಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ, ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ. ನಿಮ್ಮ ಪಾತ್ರ ಇದೆ ಸರ್? ನಿಮ್ಮ ಪಾತ್ರ ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್. ಚೆಲ್ಲಾಟ ಮೂವಿ ಮಂಗಳೂರು ಕಡೆ ಕೂಡ ಶೂಟಿಂಗ್ ಆಗಿತ್ತು ಸರ್. ಓಕೆ, ಅಂದರೆ ಅವ್ರು ಇನ್ನೂ ಕೇಳ್ಕೊಂಡಿಲ್ಲ ಸರ್. ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ. ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ, ನನಗೆ ಆಸೆ ಇದೆ. ಬಿಕಾಸ್ ನೋಡಿ, ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು, ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಜನ ಇದ್ದಾರೆ. ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ್ಲೂ ಕಾಣಿಸ್ಕೊತೀನಿ ಸಿನಿಮಾ. ಸರಿ, ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ರಿಚ್ನೆಸ್ ಇದೆ, ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದ್ರೆ ಆ ರೀತಿಯ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ? ರಿಚುವಲ್ಸ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಸರ್. ಆ್ಯಂಡ್ ನೀವು ಚೆಲ್ಲಾಟ ಕೇಳಿದ್ರೆ, ನನಗೂ ಮಂಗಳೂರಿಗೂ ಒಂದು ಅಭಿನವ ಸಂಬಂಧ ಇದೆ. ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೊಟ್ಯಾನವರು ಮಂಗಳೂರವರು, ಕ್ಯಾಮ್ರಾಮ್ಯಾನು ಸುವರ್ಣ ಅವರು ಮಂಗಳೂರವರು, ಡೈರೆಕ್ಟ್ರು ನಮ್ಮ ಬೈಂದೂರವರು, ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು. ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ. ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ. ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರು ಮನೆಯಲ್ಲಿ. ಸೊ ಫಸ್ಟಿಂದನೂ ನನಗೆ ಅದೊಂದು ಕನೆಕ್ಷನ್ ಭಾಳ ಇದೆ. ಅದೇ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ 24-25 ಇಯರ್ಸ್. ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು, ಈಗ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ. ಅರ್ಜುನ್ ಬಾ. ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ ಪ್ಲೇಡ್ ಒಂದು ಬೆಸ್ಟ್ ಕ್ಯಾಮಿಯೋ, ಒಳ್ಳೆ ಕ್ಯಾರೆಕ್ಟರ್ಸು. ಅವತ್ತಿಂದನೂ ಅರ್ಜುನ ಪರಿಚಯ. ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ. ಸೊ ಅವತ್ತು ಹೇಳಿದ್ದು ಅರ್ಜುನ್ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ದೊಡ್ಡ ಫಿಲ್ಮ್ ಮಾಡಬೇಕು ಅಂತಿದ್ದಾಳೆ. ಸೊ ವಿ ವಾಂಟ್ ಟು ಡೂ ಗುಡ್ ಸಿನಿಮಾ. ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ. ಜನರಿಗೆ ಇಷ್ಟ ಆಗುವಂತಹ ಪಿಕ್ಚರ್ ಸರ್. ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ನಮ್ಮ ಕಾಪಿ ಕಾರ್ಡ್ ಅವ್ರದ್ದು, ಬೋಳಾರ್ ಅವ್ರದ್ದು, ಏನೋ
ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಟೈಲ್ ಆಫ್ ಡೈಲಾಗ್, ಆ ಇಂಟೊನೇಷನ್ನು, ಆ ನ್ಯಾಚುರಾಲಿಟಿ ಇದೆಯಲ್ಲ, ನಮ್ಮ ತನನ, ತುಳುನಾಡಿನ ತನವನ್ನು ಎತ್ತಿ ಎತ್ತಿ ತೋರಿಸುತ್ತೆ. ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ, ನಮ್ಮ ಅಂಕಲ್ ಕಳಿಸ್ತಾರೆ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ. ಸೊ ಕಾಮಿಡಿ ಇರಲೇಬೇಕು. ನನಗೆ ಯಾರೋ ಹೇಳ್ತಿದ್ರು, ಸರ್ ಇದು ಮಾಡಬೇಡಿ, ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್, ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್, ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತಾ ಹೊರಗೆ ಬರಬೇಕು ಸರ್ ಅಂತ. ಸೊ ಆ ಥರದಲ್ಲಿ ಮಾಡಿದ್ದಾರೆ ಇಡೀ ಟೀಮ್. ಸೊ ಭಾಳ ಖುಷಿ ಇದೆ ಸರ್. ತುಂಬ ತುಳು ಫಿಲ್ಮ್ ಬಂದಿದೆ, ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತದೆ ಸರ್? ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ಆಯಿತು. ವಿಲ್ ಡೂ ಅವರ್ ಬೆಸ್ಟ್, ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್. ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್. ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ, ಬಾಲಿವುಡಿಂದ ಬಂದು. ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿ ತುಳುನಲ್ಲಿ ಈಗ ಐಡಿಯಾ ಇಲ್ಲ ಸರ್. ಆ್ಯಂಡ್ ಸುನಿಲ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ. ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ. ಶೂಟಿಂಗ್ ಎಲ್ಲ ಮಂಗಳೂರಲ್ಲೇ ನಡೆಯುತ್ತೆ? ಮಂಗಳೂರಲ್ಲೇ ಅಂದ್ಕೊಂಡಿದ್ವಿ. ಸಾಂಗ್ಸ್ ವಿ ಆರ್ ಪ್ಲ್ಯಾನಿಂಗ್ ಒಂದು ಬೇರೆ ಥರದ್ದೇನೋ ಮಾಡೋಣ. ಸರ್ ಎಷ್ಟು ದಿನ ಶೂಟಿಂಗ್ ಮಾಡಬೇಕಂದ್ರೆ ಯಾವಾಗ ರಿಲೀಸ್ ಡೇಟ್ ಅಂತ ಪ್ಲ್ಯಾನ್ ಇದೆಯಾ ಸರ್? ನಾನು ಗೆಸ್ಟೇ. ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ್ತದೆ ಸರ್? ಈಗ ನಮ್ಮ ಪಿನಾಕ ಅಂತ ಒಂದು ಶೂಟ್. ಸರ್, ಜನಾರ್ದನ್ ಪೂಜಾರಿ ಅವರು ದೇವಸ್ಥಾನದ ಬಗ್ಗೆ ಕೇಳಿದ್ರು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ, ಹೇಗೆ ಅನಿಸುತ್ತೆ ಅಂತ ಪೂಜಾರಿ ಅವರು ಕೇಳಿದ್ರು ಸರ್. ಭಾಳ ಖುಷಿ ಆಯ್ತು ಸರ್ ಅವನ್ನೆಲ್ಲ ಭೇಟಿಯಾಗಿ. ನೋಡಿ, ಹಿರಿಯರು ತುಂಬ ಚೇಂಜು. ಅವರು ನಮ್ಮ ಪಿಕ್ಚರ್ಗೋಸ್ಕರ ಬಂದಿದ್ದಾರೆ, ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ, ವಿದೇಶಿಗಳು ಬಂದಿದ್ದಾರೆ. ಒಂದು ಖುಷಿಯಾದ ವಿಚಾರ ಅಲ್ಲ ಸರ್? ಸಿನಿಮಾ ಬಿಸ್ನೆಸ್ ಇದ್ದರೂ ಕೂಡ ಸರ್ ಅದನ್ನು ಮೀರಿದ್ದು ಸಂಬಂಧ ಅನ್ನೋದು. ಸಿನಿಮಾ ಬರುತ್ತೆ ಹೋಗುತ್ತೆ, ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ, ಮಿತ್ರರು, ನೀವುಗಳು ಅಷ್ಟೇ, ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿ ಅಲ್ವಾ? ಇದ್ರ ಮುಂದೆ ಏನಿದೆ ಸರ್? ಓಕೆ, ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು, ಗುರು ಏನು ಸಂಬಂಧ ಇಟ್ಟಿದ್ವಿ, ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಗೋಲ್ಡನ್ ಮೂವೀಸ್ ಇವರ ಪ್ರಪ್ರಥಮ ತುಳು ಸಿನಿಮಾ ಚಿತ್ರೀಕರಣದ ಪ್ರಾರಂಭೋತ್ಸವ ಮುಹೂರ್ತ ಕಾರ್ಯಕ್ರಮ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ದೇವಸ್ಥಾನದಲ್ಲಿ ಭಾಳ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಕರ್ನಾಟಕದ ಪ್ರಸಿದ್ಧ ಕಲಾವಿದರು, ಹೀರೋ, ನಮ್ಮೆಲ್ಲರ ಗೌರವಾನ್ವಿತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಖಾಂತರ ನಿರ್ಮಿತ ಆಗಿರುವಂಥ ಸಿನಿಮಾ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ನಿತ್ಯ ಪ್ರಕಾಶ್ ಬಂಟ್ವಾಳ್ ಇವರ ನಟನೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕರಾವಳಿಯ ಕರ್ನಾಟಕದ ತುಳುನಾಡಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕಿದೆ. ಭಾಳ ಅಭೂತಪೂರ್ವವಾಗಿ ಸಾಧನೆಯನ್ನು ಕಾಣಲಿಕ್ಕಿದೆ. 100ಕ್ಕೆ 100 ಈ ಗೋಲ್ಡನ್ ಮೂವೀಸ್ನ ಈ ಸಿನಿಮಾದ ಪ್ರಾರಂಭೋತ್ಸವ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿ. ನಾನು ಆಲ್ ದ ಬೆಸ್ಟ್ ನಿತ್ಯ ಪ್ರಕಾಶ್ ಬಂಟ್ವಾಳ್ ಮತ್ತು ನಮ್ಮ ಮಂಗಳೂರಿನ ಜನತೆಗೆ ಇನ್ನಷ್ಟು ಖುಷಿ, ಸಂತೋಷ ಏನು ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ನಾಯಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಳು ಸಿನಿಮಾವನ್ನು ತೆಗಿತಾ ಇರುವಂಥದ್ದು, ಅದು ನಮ್ಮ ತುಳು ಸಿನಿಮಾಕ್ಕೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಕೊಡುಗೆ ಕೊಡುವಂಥ ಒಂದು ವಿಶೇಷತೆ ಆಗಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಆಲ್ ದ ಬೆಸ್ಟ್ ಗೋಲ್ಡನ್ ಮೂವೀಸ್ ತಂಡದವರಿಗೆ.
ಗಣೇಶ್ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರವಾದ ಆರಾಧ್ಯ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಕ್ಷೇತ್ರಕ್ಕೆ ಪುಣ್ಯ ದರ್ಶನ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಕೊಡುವಂತಹ ಪ್ರಸಾದ ದೇವರ ಅನುಗ್ರಹದಿಂದ ಇನ್ನಷ್ಟು ಚಲನಚಿತ್ರದ ಇನ್ನಷ್ಟು ದೇಶ ವಿದೇಶದ ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿಯನ್ನು ಆ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಇನ್ನಷ್ಟು ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸು ಎಲ್ಲ ರೀತಿಯಲ್ಲಿ ಆ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಆರಾಧ್ಯ ಗುರು ಗೋಕರ್ಣಾಧೀಶ್ವರ ದೇವರ ಅನುಗ್ರಹದಿಂದ ಇನ್ನಷ್ಟು ದೇಶ ವಿದೇಶದಲ್ಲಿ ಉನ್ನತವಾದ ಸ್ಥಾನವನ್ನು ಗೋಕರ್ಣಾಧೀಶ್ವರ ಪಾಲಿಗೆ ಅನುಗ್ರಹಿಸಿ ಕಾಪಾಡಬೇಕು. ನಿರಂತರವಾದ ಕ್ಷೇತ್ರದ ಸೇವೆಯನ್ನು ಮಾಡ್ತಾರೆ. ಆ ದೇವರ ಆಶೀರ್ವಾದ ಪ್ರಕಾರವಾದ ಐಟಿರಿಗೆ ಉನ್ನತವಾದಂಥ ಸ್ಥಾನಮಾನ ಗೌರವ ಪರಿವಾರ ಆರಾಧ್ಯ ದೇವರಿಗೆ ಅನುಗ್ರಹವಂತು.
ಸಿನಿಮಾಗಳು ಮಾಡಬೇಕು, ನಾನು ಮಾಡಬೇಕು, ಕನ್ನಡ ಮಾಡ್ತಿದ್ದೇವೆ, ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು, ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು, ಬೊಂಬಾಡ ಕಥೆ ಇರಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದು. ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ, ಪ್ರೊಡಕ್ಷನ್ ಹೌಸ್ಗೆ, ಅವ್ರ ಪ್ರೊಡ್ಯೂಸರು, ನಾನು ಗೆಸ್ಟ್. ಸೊ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು, ಮೋಹನ್ನು, ಕಿಶೋರ್, ವೆರಿ ಟ್ಯಾಲೆಂಟೆಡ್ ಅವರು. ನಾನು ಕೂಡ ಕತೆ ಕೇಳಿದೆ, ಶಿಲ್ಪ ಹೇಳ್ತಿದ್ರು ಸಕಲ ಮಾಡಿದ್ದಾರೆ ಹುಡುಗರು, ಕತೆ ಫ್ಯಾಂಟಾಸ್ಟಿಕ್ ಇದೆ, ಕತೆ ಕೇಳಿ ನೀವು ಒಂದ್ಸಲಿ ಅಂತ. ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ, ತುಂಬಾ ಮಜಾ ಆಯಿತು. ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್. ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ, ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಹೌಸ್ ಒಂದು ಆಯ್ಕೆ ಮಾಡಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ನಿಮಗೆ. ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ, ವೆರಿ ಶಿ ಈಸ್ ಪಾಪ್ಯುಲರ್. ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ, ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ, ತುಂಬ ಖುಷಿ ಇದೆ. ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ, ಒಂದು ಏನಾಗುತ್ತೆ, ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ, ಈಗ ಎಲ್ಲರೂ ಮಾಡ್ತೀವಿ. ಒಂದು ಇಂಡಸ್ಟ್ರಿ ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಳು ಫಿಲ್ಮ್ ಇಂಡಸ್ಟ್ರಿ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡೋದು. ಸೊ ಕಥೆಗಾರರು, ರೈಟರ್ಸು ಭಾಳ ಚೆನ್ನಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ, ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ. ನಿಮ್ಮ ಪಾತ್ರ ಇದೆ ಸರ್, ನಿಮ್ಮ ಪಾತ್ರ ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್. ಚೆಲ್ಲಾಟ ಮೂವಿ ಮಂಗಳೂರು ಕಡೆ ಕೂಡ ಶೂಟಿಂಗ್ ಆಗಿತ್ತು ಸರ್. ಓಕೆ, ಅಂದರೆ ಅವ್ರು ಇನ್ನೂ ಕೇಳ್ಕೊಂಡಿಲ್ಲ ಸರ್. ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ. ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ, ನನಗೆ ಆಸೆ ಇದೆ. ಬಿಕಾಸ್ ನೋಡಿ, ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು, ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಜನ ಇದ್ದಾರೆ. ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ್ಲೂ ಕಾಣಿಸ್ಕೊತೀನಿ ಸಿನಿಮಾ. ಸರಿ, ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ರಿಚ್ನೆಸ್ ಇದೆ, ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದ್ರೆ ಆ ರೀತಿಯ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ? ರಿಚುವಲ್ಸ್ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಸರ್. ಓಕೆ, ಆ್ಯಂಡ್ ನೀವು ಚೆಲ್ಲಾಟ ಕೇಳಿದ್ರೆ ನನಗೂ ಮಂಗಳೂರಿಗೂ ಒಂದು ಅಭಿನವ ಸಂಬಂಧ ಇದೆ. ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯಾನವರು ಮಂಗಳೂರವರು, ಕ್ಯಾಮ್ರಾಮ್ಯಾನು ಸುವರ್ಣ ಅವರು ಮಂಗಳೂರವರು, ಡೈರೆಕ್ಟ್ರು ನಮ್ಮ ಬೈಂದೂರವರು, ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು. ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ. ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ. ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರು ಮನೆಯಲ್ಲಿ. ಸೊ ಫಸ್ಟಿಂದನೂ ನನಗೆ ಅದೊಂದು ಕನೆಕ್ಷನ್ ಭಾಳ ಇದೆ. ಅದೇ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ 24-25 ಇಯರ್ಸ್. ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು, ಈಗ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ. ಅರ್ಜುನ್ ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ್ ಪ್ಲೇಡ್ ಒಂದು ಬೆಸ್ಟ್ ಕ್ಯಾಮಿಯೋ, ಒಳ್ಳೆ ಕ್ಯಾರೆಕ್ಟರ್. ಸೊ ಅವತ್ತಿಂದನೂ ಅರ್ಜುನ ಪರಿಚಯ, ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ. ಸೊ ಅವತ್ತು ಹೇಳಿದೆ ಅರ್ಜುನ್ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ದೊಡ್ಡ ಫಿಲ್ಮ್ ಮಾಡಬೇಕು ಅಂತಿದ್ದಾಳೆ. ಸೊ ವಿ ವಾಂಟ್ ಟು ಡೂ ಗುಡ್ ಸಿನಿಮಾ. ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ. ಕಾಮಿಡಿ ಇದೆ, ಜನರಿಗೆ ಇಷ್ಟ ಆಗುವಂತಹ ಪಿಕ್ಚರ್ ಸರ್. ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ನಮ್ಮ ಕಾಪಿ ಕಾರ್ಡ್ ಅವ್ರದ್ದು, ಬೋಳಾರ್ ಅವ್ರದ್ದು, ಏನೋ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಟೈಲ್ ಆಫ್ ಡೈಲಾಗ್, ಆ ಇಂಟೋನೇಷನ್ನು, ಆ ನ್ಯಾಚುರಾಲಿಟಿ ಇದೆಯಲ್ಲ, ನಮ್ಮ ತುಳುನಾಡಿನ ತನವನ್ನು ಎತ್ತಿ ತೋರಿಸುತ್ತೆ. ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ, ನಮ್ಮ ಅಂಕಲ್ ಕಳಿಸ್ತಾರೆ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ. ಸೊ ಕಾಮಿಡಿ ಇರಲೇಬೇಕು. ನನಗೆ ಯಾರೋ ಹೇಳ್ತಿದ್ರು, ಸರ್ ಇದು ಮಾಡಬೇಡಿ, ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್, ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್,
ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತಾ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಇಡೀ ಟೀಮ್. ಸೊ ಭಾಳ ಖುಷಿ ಇದೆ ಸರ್. ತುಂಬ ತುಳು ಫಿಲ್ಮ್ ಬಂದಿದೆ, ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತದೆ ಸರ್? ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ಆಯಿತು. ವಿಲ್ ಡೂ ಅವರ್ ಬೆಸ್ಟ್, ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್. ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್. ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ, ಬಾಲಿವುಡಿಂದ ಬಂದು. ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿ ತುಳುನಲ್ಲಿ ಈಗ ಐಡಿಯಾ ಇಲ್ಲ ಸರ್. ಆ್ಯಂಡ್ ಸುನಿಲ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ. ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ. ಶೂಟಿಂಗ್ ಎಲ್ಲ ಮಂಗಳೂರಲ್ಲೇ ನಡೆಯುತ್ತೆ ಅಥವಾ ಮಂಗಳೂರಲ್ಲೇ ಅಂದ್ಕೊಂಡಿದ್ವಿ. ಸಾಂಗ್ಸ್ ವಿ ಆರ್ ಪ್ಲ್ಯಾನಿಂಗ್ ಒಂದು ಬೇರೆ ಥರದ್ದೇನೋ ಮಾಡೋಣ ಸರ್. ಎಷ್ಟು ದಿನ ಶೂಟಿಂಗ್ ಮಾಡಬೇಕಂದ್ರೆ ಯಾವಾಗ ರಿಲೀಸ್ ಡೇಟ್ ಅಂತ ಪ್ಲಾನ್ ಇದೆಯಾ ಸರ್? ನಾನು ಗೆಸ್ಟೇ. ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸರ್, ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ್ತದೆ ಸರ್? ಈಗ ನಮ್ಮ ಪಿನಾಕ ಅಂತ ಒಂದು ಶೋ. ಸರ್, ಜನಾರ್ದನ್ ಪೂಜಾರಿ ಅವರು ದೇವಸ್ಥಾನದ ಬಗ್ಗೆ ಕೇಳಿದ್ರು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ, ಹೇಗೆ ಅನಿಸುತ್ತೆ ಅಂತ ಪೂಜಾರಿ ಅವರು ಕೇಳಿದ್ರು ಸರ್. ಭಾಳ ಖುಷಿ ಆಯ್ತು ಸರ್ ಅವನ್ನೆಲ್ಲ ಭೇಟಿಯಾಗಿ. ನೋಡಿ, ಹಿರಿಯರು ತುಂಬ ಚೇಂಜು. ಅವರು ನಮ್ಮ ಪಿಕ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ಒಂದು ಖುಷಿಯಾದ ವಿಚಾರ ಅಲ್ಲ ಸರ್. ಸಿನಿಮಾ ಬಿಸ್ನೆಸ್ ಇದ್ದರೂ ಕೂಡ ಸರ್ ಅದನ್ನು ಮೀರಿದ್ದು ಸಂಬಂಧ ಅನ್ನೋದು. ಸಿನಿಮಾ ಬರುತ್ತೆ ಹೋಗುತ್ತೆ, ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ, ಮಿತ್ರರು, ನೀವುಗಳು ಅಷ್ಟೇ, ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿ ಅಲ್ವಾ, ಇದ್ರ ಮುಂದೆ ಏನಿದೆ ಸರ್? ಓಕೆ, ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು, ಗುರು ಏನು ಸಂಬಂಧ ಇಟ್ಟಿದ್ವಿ, ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಗೋಲ್ಡನ್ ಮೂವೀಸ್ ಇವರ ಪ್ರಪ್ರಥಮ ತುಳು ಸಿನಿಮಾ ಚಿತ್ರೀಕರಣದ ಪ್ರಾರಂಭೋತ್ಸವ ಮುಹೂರ್ತ ಕಾರ್ಯಕ್ರಮ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ದೇವಸ್ಥಾನದಲ್ಲಿ ಭಾಳ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಕರ್ನಾಟಕದ ಪ್ರಸಿದ್ಧ ಕಲಾವಿದರು, ಹೀರೋ, ನಮ್ಮೆಲ್ಲರ ಗೌರವಾನ್ವಿತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಖಾಂತರ ನಿರ್ಮಿತ ಆಗಿರುವಂಥ ಸಿನಿಮಾ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ನಿತ್ಯ ಪ್ರಕಾಶ್ ಬಂಟ್ವಾಳ್ ಇವರ ನಟನೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕರಾವಳಿಯ ಕರ್ನಾಟಕದ ತುಳುನಾಡಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕಿದೆ. ಭಾಳ ಅಭೂತಪೂರ್ವವಾಗಿ ಸಾಧನೆಯನ್ನು ಕಾಣಲಿಕ್ಕಿದೆ. 100ಕ್ಕೆ 100 ಈ ಗೋಲ್ಡನ್ ಮೂವೀಸ್ನ ಈ ಸಿನಿಮಾದ ಪ್ರಾರಂಭೋತ್ಸವ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿ. ನಾನು ಆಲ್ ದ ಬೆಸ್ಟ್ ನಿತ್ಯ ಪ್ರಕಾಶ್ ಬಂಟ್ವಾಳ್ ಮತ್ತು ನಮ್ಮ ಮಂಗಳೂರಿನ ಜನತೆಗೆ ಇನ್ನಷ್ಟು ಖುಷಿ, ಸಂತೋಷ ಏನು ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ನಾಯಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಳು ಸಿನಿಮಾವನ್ನು ತೆಗಿತಾ ಇರುವಂಥದ್ದು, ಅದು ನಮ್ಮ ತುಳು ಸಿನಿಮಾಕ್ಕೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಕೊಡುಗೆ ಕೊಡುವಂಥ ಒಂದು ವಿಶೇಷತೆ ಆಗಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಆಲ್ ದ ಬೆಸ್ಟ್ ಗೋಲ್ಡನ್ ಮೂವೀಸ್ ತಂಡದವರಿಗೆ.
ಗಣೇಶ್ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರವಾದ ಆರಾಧ್ಯ ಪರಮ ಪೂಜ್ಯ ಬ್ರಹ್ಮಶ್ರೀನಾರಾಯಣ ಗುರುವರಿಯರಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಕ್ಷೇತ್ರಕ್ಕೆ ಪುಣ್ಯ ದರ್ಶನ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಕೊಡುವಂತಹ ಪ್ರಸಾದ ದೇವರ ಅನುಗ್ರಹದಿಂದ ಇನ್ನಷ್ಟು ಚಲನಚಿತ್ರದಲ್ಲಿ ಇನ್ನಷ್ಟು ದೇಶ ವಿದೇಶದ ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸನ್ನು ಹಾಗೂ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಇನ್ನಷ್ಟು ಉನ್ನತವಾದ ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸು ಎಲ್ಲ ರೀತಿಯಲ್ಲಿ ಆ ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ. ಆರಾಧ್ಯ ಗುರು ಗೋಕರ್ಣಾಧೀಶ್ವರ ದೇವರ ಅನುಗ್ರಹದಿಂದ ಇನ್ನಷ್ಟು ದೇಶ ವಿದೇಶದಲ್ಲಿ ಉನ್ನತವಾದ ಸ್ಥಾನವನ್ನು ಗೋಕರ್ಣಾಧೀಶ್ವರ ನಿಮ್ಮ ಪಾಲಿಗೆ ಅನುಗ್ರಹಿಸಿ ಕಾಪಾಡಲಿ. ದೇವರ ಆಶೀರ್ವಾದ ನಿರಂತರವಾದ ಕ್ಷೇತ್ರದ ಸೇವೆಯನ್ನು ಮಾಡ್ತಾರೆ. ಆ ದೇವರ ಆಶೀರ್ವಾದ ಪ್ರಕಾರವಾದ ಐಟಿರಿಗೆ ಉನ್ನತವಾದಂತಹ ಸ್ಥಾನಮಾನ ಗೌರವ ಪರಿವಾರ ಆರಾಧ್ಯ ದೇವರಿಗೆ ಅನುಗ್ರಹವನ್ನು Bye.
ಸಿನಿಮಾಗಳು ಮಾಡಬೇಕು, ನಾನು ಮಾಡಬೇಕು, ಕನ್ನಡ ಮಾಡ್ತಿದ್ದೇವೆ, ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು, ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು, ಬೊಂಬಾಡ ಕಥೆ ಇರಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದು. ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ, ಪ್ರೊಡಕ್ಷನ್ ಹೌಸ್ಗೆ, ಅವ್ರ ಪ್ರೊಡ್ಯೂಸರು, ನಾನು ಗೆಸ್ಟು. ಸೊ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು, ಮೋಹನ್ನು, ಕಿಶೋರ್, ವೆರಿ ಟ್ಯಾಲೆಂಟೆಡ್ ಅವರು. ನಾನು ಕೂಡ ಕತೆ ಕೇಳಿದೆ, ಶಿಲ್ಪ ಹೇಳ್ತಿದ್ರು ಸಕದ ಮಾಡಿದ್ದಾರೆ ಹುಡುಗರು, ಕತೆ ಫ್ಯಾಂಟಾಸ್ಟಿಕ್ ಇದೆ, ಕತೆ ಕೇಳಿ ನೀವು ಒಂದ್ಸಲಿ ಅಂತ. ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ, ತುಂಬಾ ಮಜಾ ಆಯಿತು. ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್. ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ, ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಹೌಸ್ ಒಂದು ಆಯ್ಕೆ ಮಾಡಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ನಿಮಗೆ. ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ, ವೆರಿ ಶಿ ಈಸ್ ಪಾಪ್ಯುಲರ್. ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ, ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ, ತುಂಬ ಖುಷಿ ಇದೆ. ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ, ಒಂದು ನಿಮ್ಗೇನು ಏನಾಗುತ್ತೆ, ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ, ಈಗ ಎಲ್ಲರೂ ಮಾಡ್ತೀವಿ. ಒಂದು ಇಂಡಸ್ಟ್ರಿ ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಳು ಫಿಲಮ್ ಇಂಡಸ್ಟ್ರಿ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡಿದ್ರು. ಸೊ ಕಥೆಗಾರರು, ರೈಟರ್ಸು ಭಾಳ ಚೆನ್ನಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ, ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ. ನಿಮ್ಮ ಪಾತ್ರ ಇದೆ ಸರ್, ನಿಮ್ಮ ಪಾತ್ರ ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್. ಚೆಲ್ಲಾಟ ಮೂವಿ ಮಂಗಳೂರು ಕಡೆ ಕೂಡ ಶೂಟಿಂಗ್ ಆಗಿದೆ ಸರ್. ಓಕೆ, ಅಂದರೆ ಅವ್ರು ಇನ್ನೂ ಕೇಳ್ಕೊಂಡಿಲ್ಲ ಸರ್. ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ. ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ, ನನಗೆ ಆಸೆ ಇದೆ. ಬಿಕಾಸ್ ನೋಡಿ, ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು, ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಜನ ಇದ್ದಾರೆ. ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ್ಲೂ ಕಾಣಿಸ್ಕೊತೀನಿ ಸಿನಿಮಾ. ಸರಿ, ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ರಿಚ್ನೆಸ್ ಇದೆ, ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದ್ದೀರಾ, ಆ ರೀತಿಯ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ? ರಿಚುವಲ್ಸ್ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಸರ್. ಓಕೆ, ಆ್ಯಂಡ್ ನೀವು ಚೆಲ್ಲಾಟ ಕೇಳಿದ್ರೆ ನನಗೂ ಮಂಗಳೂರಿಗೂ ಒಂದು ಅಭಿನವ ಸಂಬಂಧ ಇದೆ. ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯಾನವರು ಮಂಗಳೂರವರು, ಕ್ಯಾಮ್ರಾಮ್ಯಾನು ಸುವರ್ಣ ಅವರು ಮಂಗಳೂರವರು, ಡೈರೆಕ್ಟ್ರು ನಮ್ಮ ಬೈಂದೂರವರು, ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು. ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ. ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ. ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರ ಮನೆಯಲ್ಲಿ. ಸೊ ಫಸ್ಟಿಂದನೂ ನನಗೆ ಅದೊಂದು ಕನೆಕ್ಷನ್ ಭಾಳ ಇದೆ. ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ 24-25 ಇಯರ್ಸ್. ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು, ಈಗ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ. ಅರ್ಜುನ್ ಬಾ. ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ ಪ್ಲೇಡ್ ಒಂದು ಬೆಸ್ಟ್ ಕ್ಯಾಮಿಯು, ಒಳ್ಳೆ ಕ್ಯಾರೆಕ್ಟರ್. ಸೊ ಅವತ್ತಿಂದನೂ ಅರ್ಜುನ ಪರಿಚಯ. ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ. ಸೊ ಅವತ್ತು ಹೇಳಿದೆ ಅರ್ಜುನ್ ಸ್ಟಾರ್ಟ್ ಮಾಡಬೇಕು, ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ದೊಡ್ಡ ಫಿಲ್ಮ್ ಮಾಡಬೇಕು ಅಂತಿದ್ದಾಳೆ. ಸೊ ವಿ ವಾಂಟ್ ಟು ಡೂ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ. ಕಾಮಿಡಿ ಇದೆ, ಜನರಿಗೆ ಇಷ್ಟ ಆಗುವಂತಹ ಪಿಕ್ಚರ್ ಸರ್. ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ನಮ್ಮ ಕಾಪಿ ಕಾರ್ಡ್ ಅವ್ರದ್ದು, ಬೋಳಾರ್ ಅವ್ರದ್ದು, ಏನೋ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಟೈಲ್ ಆಫ್ ಡೈಲಾಗ್, ಆ ಇಂಟೋನೇಷನ್ನು, ಆ ನ್ಯಾಚುರಾಲಿಟಿ ಇದೆಯಲ್ಲ, ನಮ್ಮತನ ತುಳುನಾಡಿನ ತನವನ್ನು ಎತ್ತಿ ತೋರಿಸುತ್ತೆ. ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ, ನಮ್ಮ ಅಂಕಲ್ ಕಳಿಸ್ತಾರೆ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ. ಸೊ ಕಾಮಿಡಿ ಇರಲೇಬೇಕು. ನನಗೆ ಯಾರೋ ಹೇಳ್ತಿದ್ರು, ಸರ್ ಇದು ಮಾಡಬೇಡಿ, ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್, ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್,
ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತಾ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಇಡೀ ಟೀಮ್. ಸೊ ಭಾಳ ಖುಷಿ ಇದೆ ಸರ್. ತುಂಬ ತುಳು ಫಿಲ್ಮ್ ಬಂದಿದೆ, ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತೆ ಸರ್? ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ಆಯಿತು. ವಿಲ್ ಡೂ ಅವರ್ ಬೆಸ್ಟ್, ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್. ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ್ರೆ ಇನ್ನು ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು. ಸರ್, ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ, ಬಾಲಿವುಡಿಂದ ಬಂದು. ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿ ತುಳುನಲ್ಲಿ? ಈಗ ಐಡಿಯಾ ಇಲ್ಲ ಸರ್. ಆ್ಯಂಡ್ ಸುನಿಲ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ. ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೇನೆ. ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ. ಶೂಟಿಂಗ್ ಎಲ್ಲ ಮಂಗಳೂರಲ್ಲೇ ನಡೆಯುತ್ತೆ ಅಥವಾ ಮಂಗಳೂರಲ್ಲೇ ಅಂದ್ಕೊಂಡಿದ್ವಿ. ಸಾಂಗ್ಸ್ ವಿ ಆರ್ ಪ್ಲ್ಯಾನಿಂಗ್ ಒಂದು ಬೇರೆ ಥರದ್ದೇನೋ ಮಾಡೋಣ. ಸರ್, ಎಷ್ಟು ದಿನ ಶೂಟಿಂಗ್ ಮಾಡಬೇಕಂದ್ರೆ ಯಾವಾಗ ರಿಲೀಸ್ ಡೇಟ್ ಅಂತ ಪ್ಲಾನ್ ಇದೆಯಾ ಸರ್? ನಾನು ಗೆಸ್ಟೇ. ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸರ್, ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ್ತದೆ ಸರ್? ಈಗ ನಮ್ಮ ಪಿನಾಕ ಅಂತ ಒಂದು ಶೋ. ಸರ್, ಜನಾರ್ದನ್ ಪೂಜಾರಿ ಅವರು ದೇವಸ್ಥಾನದ ಬಗ್ಗೆ ಕೇಳಿದ್ರು ಅಂತ ಮಾತ್ರ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ, ಹೇಗೆ ಅನಿಸುತ್ತೆ ಅಂತ ಪೂಜಾರಿ ಅವರು ಕೇಳಿದ್ರು ಸರ್. ಭಾಳ ಖುಷಿ ಆಯ್ತು ಸರ್ ಅವ್ರನ್ನೆಲ್ಲ ಭೇಟಿಯಾಗಿ. ನೋಡಿ, ಹಿರಿಯರು ತುಂಬ ಚೇಂಜು. ಅವರು ನಮ್ಮ ಪಿಕ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ಒಂದು ಖುಷಿಯಾದ ವಿಚಾರ ಅಲ್ಲ ಸರ್. ಸಿನಿಮಾ ಬಿಸ್ನೆಸ್ ಇದ್ದರೂ ಕೂಡ ಸರ್ ಅದನ್ನು ಮೀರಿದ್ದು ಸಂಬಂಧ ಅನ್ನೋದು. ಸಿನಿಮಾ ಬರುತ್ತೆ ಹೋಗುತ್ತೆ, ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ, ಮಿತ್ರರು, ನೀವುಗಳು ಅಷ್ಟೇ, ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿ ಅಲ್ವಾ? ಇದ್ರ ಮುಂದೆ ಏನಿದೆ ಸರ್? ಓಕೆ, ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು, ಗುರು ಏನು ಸಂಬಂಧ ಇಟ್ಟಿದ್ವಿ, ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಗೋಲ್ಡನ್ ಮೂವೀಸ್ ಇವರ ಪ್ರಪ್ರಥಮ ತುಳು ಸಿನಿಮಾ ಚಿತ್ರೀಕರಣದ ಪ್ರಾರಂಭೋತ್ಸವ ಮುಹೂರ್ತ ಕಾರ್ಯಕ್ರಮ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ದೇವಸ್ಥಾನದಲ್ಲಿ ಭಾಳ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಕರ್ನಾಟಕದ ಪ್ರಸಿದ್ಧ ಕಲಾವಿದರು, ಹೀರೋ, ನಮ್ಮೆಲ್ಲರ ಗೌರವಾನ್ವಿತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಖಾಂತರ ನಿರ್ಮಿತ ಆಗಿರುವಂಥ ಸಿನಿಮಾ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ನಿತ್ಯ ಪ್ರಕಾಶ್ ಬಂಟ್ವಾಳ್ ಇವರ ನಟನೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕರಾವಳಿಯ ಕರ್ನಾಟಕದ ತುಳುನಾಡಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕಿದೆ. ಭಾಳ ಅಭೂತಪೂರ್ವವಾಗಿ ಸಾಧನೆಯನ್ನು ಕಾಣಲಿಕ್ಕಿದೆ. 100ಕ್ಕೆ 100 ಈ ಗೋಲ್ಡನ್ ಮೂವೀಸ್ನ ಈ ಸಿನಿಮಾದ ಪ್ರಾರಂಭೋತ್ಸವ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿ. ನಾನು ಆಲ್ ದ ಬೆಸ್ಟ್ ನಿತ್ಯ ಪ್ರಕಾಶ್ ಬಂಟ್ವಾಳ್. ಮತ್ತು ನಮ್ಮ ಮಂಗಳೂರಿನ ಜನತೆಗೆ ಇನ್ನಷ್ಟು ಖುಷಿ, ಸಂತೋಷ ಏನು ಅಂತ ಹೇಳಿದರೆ, ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ನಾಯಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತುಳು ಸಿನಿಮಾ